ಸ್ಟಾರ್ಟ್. ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್, ಇವತ್ತು ನಾನು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಏನು ಸೊಪ್ಪು ಅಂದರೆ ಇದು ಮುಲ್ಲಂಗಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ನಾನು ಇವತ್ತು ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಫ್ರೆಂಡ್, ತುಂಬ ಒಳ್ಳೆಯದಿದು. ಈ ಮುಲ್ಲಂಗಿ ಸೊಪ್ಪು ತಿನ್ನೋದ್ರಿಂದ ಮೋಷನ್ ಚೆನ್ನಾಗಿ ಹೋಗುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇವತ್ತು ಪಲ್ಯ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗೆ ಅಂತ. ಕುಕ್ಕರ್ ಇಟ್ಟಿದ್ದೀನಿ ಫ್ರೆಂಡ್ಸ್, ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಮುಲ್ಲಂಗಿ ಸೊಪ್ಪು ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಪಲ್ಯ ಮಾಡೋದಕ್ಕೆ. ಮತ್ತು ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್. ವೆಯ್ಟ್ ಲಾಸ್ ಆಗ್ತೀವಿ ಮತ್ತು ತೂಕ ಕಮ್ಮಿ ಆಗ್ತೀರಿ. ಊಟ ಏನು ಬೆಳಗ್ಗೆ ನಾಷ್ಟ ಏನು ತಿಂದೇ ಇದ್ರೂ ಈ ಥರ ಸೊಪ್ಪು ಬೇಯಿಸ್ಕೊಂಡು 1, 2, 3, 4 ಸೊಪ್ಪು ಬೇಯಿಸ್ಕೊಂಡು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 4 ಥರ ಸೊಪ್ಪು ಹಾಕ್ಬಿಟ್ಟು ಇದನ್ನು ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ತೂಕ ಕಮ್ಮಿ ಆಗ್ತೀರಿ ಫ್ರೆಂಡ್, ತುಂಬ ದಪ್ಪ ಆಗೋದಿಲ್ಲ. ಆದಷ್ಟು ನಾವು ಸೊಪ್ಪು ಬೆಳಗ್ಗೆ ಟೈಮ್ ಊಟ ಮಾಡಲಿಲ್ಲ, ನಾಷ್ಟ ಮಾಡಲಿಲ್ಲ ಅಂದ್ರೂ ಬ್ರೇಕ್ಫಾಸ್ಟ್ಗೆ ಈ ಸೊಪ್ಪನ್ನು ಬೇಯಿಸ್ಕೊಂಡು ಪಲ್ಯ ಥರ ಸ್ನ್ಯಾಕ್ಸ್ ಥರ ತಿನ್ಕೋಬೋದು. ಇದು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್. 1 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಸಾಲ್ಟ್ ಸ್ವಲ್ಪ ಹಾಕಬೇಕು. ಇದು ಆಗಿದೆ ನೋಡಿ, 1 ವಿಸಿಲ್ ಹಾಕ್ಕೊಂಡಿದ್ದೆ, ಆಗಿದೆ ಫ್ರೆಂಡ್ಸ್. ಬೆಂದಿದೆ. ಇದು ಬೆಳಗ್ಗೆ ಟೈಮು ಮಾಡ್ಕೊಂಡು ತಿಂದರೆ ಏನು ಗೊತ್ತಾ ಫ್ರೆಂಡ್, ತೂಕ ವೆಯ್ಟ್ ಲಾಸ್ ಆಗ್ತೀವಿ. ನಾಷ್ಟ ಏನೋ ಮಾಡೋದು ಬೇಡ, ಇದನ್ನು ಪಲ್ಯನೇ ಮಾಡಿಕೊಂಡು ನೋಡಿ ಫ್ರೆಂಡ್, ಈ ಥರ ಸೋದಿಸ್ಕೋಬೇಕು. ಈ ನೀರೇನು ಗೊತ್ತಾ, ನೀರು ಇದು ಈ ಸೊಪ್ಪು ನೀರು ಬೆಳಗ್ಗೆನೆ 1 ಲೋಟ ಕುಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್. ಸೊಪ್ಪು ನೀರು ಯಾವತ್ತಷ್ಟು ಬೇಯಿಸಿರ್ತಕ್ಕಂಥ ನೀರು, ನಾವು ಸೊಪ್ಪನ್ನು ಬೇಯಿಸಿರ್ತೀವಲ್ಲ ಆ ನೀರನ್ನು ನಾವು ಆಚೆ ಹಾಕಬಾರ್ದು ನೋಡಿ. ಇದು ಚೆನ್ನಾಗಿ ನೀರು ಇದು ಕುಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್. ಈ ನೀರನ್ನ 1 ಲೋಟ ಕುಡಿದ್ರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ನೀರನ್ನು ಲೋಟ ಕುಡಿಯೋಣ. ಕಾಯಿಸಿಟ್ಟಿದ್ದಲ್ಲ ಅದೇ ಎಣ್ಣೆ ಹಾಕ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಸ್ವಲ್ಪ ಎಲ್ಲ ಮಾಡಬೇಕಂದ್ರೆ 4-5 ಚಮಚ ಎಣ್ಣೆ ಹಾಕ್ಬಿಡಿ ಫ್ರೆಂಡ್. ನೀರೆಲ್ಲ ಈ ಥರ ಇದು ಮಾಡಿಬಿಡಿ. ನೀರಿದ್ದರೆ ಚೆನ್ನಾಗಿರೋದಿಲ್ಲ, ನೀರೆಲ್ಲ ಈ ಥರ ಮಾಡಿಬಿಡಿ. ಎಣ್ಣೆ ಹಾಕಿದ್ದೀನಿ ಫ್ರೆಂಡ್. ಸ್ವಲ್ಪ ಸಾಸಿವೆ ಹಾಕಬೇಕು. ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಅಂತೂ ತುಂಬ ಯಾರೇ ಆಗಿರಲಿ ಫ್ರೆಂಡ್ಸ್, ಪಲ್ಯ ಎಲ್ಲ ಮಾಡಬೇಕಂದ್ರೆ ನೀರಿದ್ರೆ ಅಂತೂ ಎಣ್ಣೆ ಹಾಕ್ಬೇಡಿ. ಎಣ್ಣೆ ಹಾಕ್ಬಿಟ್ಟೆ ನೋಡಿ ಈ ಥರ ಎಲ್ಲ ಇದು ಬರುತ್ತೆ. ಸ್ವಲ್ಪ ತೇವ ಇತ್ತು ಅನಿಸುತ್ತೆ, ಬೆಳಗ್ಗೆ ಟೈಮ್ ಮಾಡ್ತಾ ಇದ್ದೀನಿ, ನೋಡಿಲ್ಲ. ಹಸಿಮೆಣಸಿನಕಾಯಿ ಈರುಳ್ಳಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಸ್ವಲ್ಪ ನೋಡಿ ಕಡಲೆ, ನಾನು ಕಾಬೂಲ್ ಕಡಲೆ ತುಂಬ ಒಳ್ಳೆಯದು, ಅದು ಹಾಕಿ ನಾನು ಸ್ವಲ್ಪ ಯೂಸ್ ಮಾಡ್ತೀನಿ ಪಲ್ಯದಕ್ಕೆಲ್ಲ. ಕಾಬೂಲ್ ಕಡಲೆ ತುಂಬ ಒಳ್ಳೆಯದು ಫ್ರೆಂಡ್ಸ್.
ನೋಡಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ನೋಡಿ ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕಿದ್ದೀನಿ. ಈಗ ಕಡಲೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ಎಣ್ಣೆಲೆ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ನಾನು ಒಂಚೂರು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಬೇಯಿಸೋದಕ್ಕೆ ಹಾಕಿರ್ತೀವಿ ಸ್ವಲ್ಪ ಸೊಪ್ಪಿಗೆ, ಪಲ್ಯಕ್ಕೆ ಸ್ವಲ್ಪ ಬೇಳೆ ಒಂಚೂರು ಹಾಕ್ಕೊಳ್ತೀವಿ. ನೋಡಿ ಫ್ರೆಂಡ್ಸ್, ಇದು ಆರಿದೆ. ಸ್ವಲ್ಪ ಎಲ್ಲ ನೀರೆಲ್ಲ ಈ ಥರ ಇದು ಮಾಡಬೇಕು. ತಗೋಬಾ ವಿಡಿಯೋ. ನೋಡಿ ಫ್ರೆಂಡ್, ಈಗ ಸೊಪ್ಪು ಹಾಕ್ತಾ ಇದ್ದೀನಿ ನಾನು. ನೋಡಿ ಹಸಿಮೆಣ್ಕಾಯಿ, ಈರುಳ್ಳಿ, ಕಾಬೂಲ್ ಕಡಲೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ನೋಡಿ ಸೊಪ್ಪನ್ನ ಈ ಥರ ಹಾಕ್ಬಿಡಿ. ಸ್ವಲ್ಪ ನೀರಿಲ್ಲದೆ ಚೆನ್ನಾಗಿ ಹಿಂಡ್ಕೊಳ್ಳಿ ಫ್ರೆಂಡ್ಸ್. ಹಿಂಡ್ಕೊಬಿಟ್ಟು ನೀರಿಲ್ಲದೆ ಹಾಕಿ. ನೋಡಿ ಈ ಥರ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ಕೊಬ್ಬರಿ ರುಬ್ಕೊಂಡಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಫ್ರೈ ಆಯಿತು, ಪಲ್ಯ ಎಲ್ಲ ಆಯಿತು. ಲಾಸ್ಟಲ್ಲಿ ಇನ್ನೇನು ನಾವು ಎಲ್ಲ ಆಗಿದೆ ಇಟ್ಕೊತೀವಂದರೆ ಆ ಕೊಬ್ಬರಿ ಸ್ವಲ್ಪ ಟೇಸ್ಟಿಗೆ, ಯಾಕೆಂದರೆ ಮೂಲಂಗಿ ಸೊಪ್ಪಲ್ವಾ, ಅದಕ್ಕೆ ರುಚಿಯಾಗಿರುತ್ತೆ. ಕೊಬ್ಬರಿ ಸ್ವಲ್ಪ ರುಬ್ಕೊಂಡು ಕೊಬ್ಬರಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ರುಚಿಯಾಗಿರುತ್ತೆ. ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ. ಇಲ್ಲ ಅಂದರೆ ಸಪ್ಪೆ ಸಪ್ಪೆ ಇರುತ್ತೆ. ಕೊಬ್ಬರಿ ಹಾಕಿದ್ರೆ ತುಂಬ ರುಚಿಯಾಗುತ್ತೆ. ಬಾಯ್. ನೋಡ್ಬಾ, ಹಸಿ ಕೊಬ್ಬರಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾವುದೇ ಪಲ್ಯ ಮಾಡಲಿ ನೀವು ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ತುರಿಬಿಟ್ಟು ಹಾಕ್ಬಿಟ್ರೆ ತುಂಬ ರುಚಿಯಾಗಿರುತ್ತೆ ಪಲ್ಯ. ಈಗ ಸೊಪ್ಪಿನ ಪಲ್ಯ ರೆಡಿ ಆಗ್ತಾ ಇದೆ. ಮೂಲಂಗಿ ನೀರು ಕುಡಿದಿದ್ದಾನೆ ನಮ್ಮ ಮಗ. ಈಗ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಸೊಪ್ಪು ಸ್ವಲ್ಪ ಹಾಕ್ಕೊಡ್ತೀನಿ, ತಿಂತಾನೆ. ನೋಡಿ ಫ್ರೆಂಡ್, ಇಷ್ಟೇ ಪಲ್ಯ ರೆಡಿ ಆಯಿತು. ಬಾಯ್ ಫ್ರೆಂಡ್.